ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಿನ್ನೆ ಬೆಂಗಳೂರಿನಲ್ಲಿ ಜರುಗಿದ ಪೌರತ್ವ ನಿಷೇಧ ಬಹಿರಂಗ ಸಭೆಯಲ್ಲಿ ಅಮೂಲ್ಯ ಎಂಬ 19ರ ಹರೆಯದ ಪತ್ರಿಕೋದ್ಯಮ ಮಾಡ್ತಾ ಇರುವ ಅಮೂಲ್ಯ ಎಂಬ ವಿದ್ಯಾರ್ಥಿನಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ ಪರಿಣಾಮವಾಗಿ ಬೃಹತ್ ಪ್ರತಿಭಟನೆ ಜರುಗಿತು। ಈ ಸಂದರ್ಭದಲ್ಲಿ ಮಾತನಾಡಿದ ನಗರಾಧ್ಯಕ್ಷರಾದ ಮಹಾವೀರ ಹೆಗಡೆ ಅವರು ಇಂತಹ ಪಾಕ್ ಪರ ಘೋಷಣೆ ಕೂಗಿದವರಿಗೆ ಘೋರ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿದರು। ಆಲೋಚನೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ। ಇವತ್ತು ನಾವು ಭಾರತದಲ್ಲಿ ಇದ್ದೇವೋ ಅಥವಾ ಪಾಕಿಸ್ತಾನದಲ್ಲಿ ಇದ್ದೇವೋ ಅನ್ನೋ ಒಂದು ಪರಿಸ್ಥಿತಿ ನಮಗೆಲ್ಲರಿಗೂ ಕೂಡ ಇದೆ। ಮೊನ್ನೆ ಹುಬ್ಬಳ್ಳಿಯ 3 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕಾಶ್ಮೀರದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಮಾಡ್ತಾರೆ। ಇದೇ ರೀತಿ ಇವತ್ತು ಪರಿಸ್ಥಿತಿ ಮುಂದೆ ಹೋದರೆ ಇದು ಕೊರೋನಾ ವೈರಸ್ ತರ ಇಡೀ ಜಿಲ್ಲೆಯಲ್ಲಿ ಇಡೀ ತಾಲೂಕಲ್ಲಿ ಪಸರಿಸುವಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ। ಈ ದೃಷ್ಟಿಯಿಂದ ನಾವೆಲ್ಲರೂ ಚಿಂತೆಯನ್ನು ಮಾಡಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಇದೆ। ನಂತರ ಮಾತನಾಡಿದ ಕ್ಷೇತ್ರ ಶಾಸಕರಾದ ಸುನಿಲ್ ಕುಮಾರ್ ಅವರು 2 ತಿಂಗಳಿನಿಂದ ಭಾರತದ ಎಲ್ಲಾ ಕಡೆ ಪೌರತ್ವ ನಿಷೇಧ ಪ್ರತಿಭಟನೆ ನಡೀತಾ ಇದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ। ದೇಶದ್ರೋಹಿ ಯುವತಿ ಪಾಕಿಸ್ತಾನದ ಪರ ಘೋಷಣೆಯನ್ನ ಹಾಕಿದ್ದಾಳೆ। ಇದರ ಹಿಂದಿನ ಶಕ್ತಿ ಯಾರಿರಬಹುದು ಅಂತ ಸುಲಭವಾಗಿ ಯೋಚಿಸಬಹುದು। ಇಂಥವರಿಂದ ಘೋಷಣೆ ಕೂಗಿದ ಯುವತಿಯನ್ನ ಬಹಿರಂಗವಾಗಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿದ್ರು। ಸಿಎಎ ಪ್ರತಿಭಟನೆಯನ್ನ ನೆಪವಾಗಿಟ್ಟುಕೊಂಡು ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಪ್ರತಿಭಟನೆಯಲ್ಲಿ 18-19 ವರ್ಷದ ಯುವತಿ ಬಹಿರಂಗವಾಗಿ ವೇದಿಕೆಯಲ್ಲಿ ಮೈಕ್ ಹಿಡಿದು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನ ಕೂಗ್ತಾರೆ ಅಂತಾದ್ರೆ ಇದರ ಹಿಂದೆ ಇರುವಂತಹ ಷಡ್ಯಂತ್ರವನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ। ಈ ದೇಶದಲ್ಲಿ ಕಾಂಗ್ರೆಸ್ಸಿನ ಆಳ್ವಿಕೆಯಲ್ಲಿ ಇಲ್ಲಿಯ ತನಕ ಈ ರೀತಿ ದೇಶ ವಿರೋಧಿಗಳನ್ನ ಬೆಳೆಸಿದಂತ ಪರಿಣಾಮವಾಗಿಯೇ ಇವತ್ತು ಬಹಿರಂಗವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶದ್ರೋಹಿ ಘೋಷಣೆಯನ್ನ ಕೂಗುವ ತನಕ ಬಂದು ನಿಂತಿದೆ। ಈ ಸಂದರ್ಭದಲ್ಲಿ ಮಣಿರಾಜ್ ಶೆಟ್ಟಿ, ಪ್ರಕಾಶ್ ರಾವ್, ಮಹಾವೀರ ಹೆಗಡೆ ಇನ್ನಿತರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು।